ಪೊಸಕುರಲ್ ಯಶಸ್ವಿ 15 ವರ್ಷಗಳನ್ನು ಪೂರೈಸಿ 16ನೇ ವರ್ಷದಲ್ಲಿ ಮುಂದುವರಿಯುತ್ತಿದೆ. ಜುಲೈ 15ರಂದು ಪೊಸಕುರಲ್ 16ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿತು. ಮಳೆಗಾಲ ಬಂತೆಂದರೆ ಕಾರ್ಯಕ್ರಮಗಳ ಒತ್ತಡ ಭರಾಟೆ ಕಡಿಮೆ. ಇಂತಹ ಸಂದರ್ಭದಲ್ಲಿ ಪೊಸಕುರಲ್ ಬಳಗ ಕಳೆದ ಕೆಲವು ವರ್ಷಗಳಿಂದ ಪ್ರವಾಸ ಹೊರಡುವ ಸಂಪ್ರದಾಯವನ್ನು ನಡೆಸಿಕೊಂಡು ಬರುತ್ತಿದೆ. ಈ ವರ್ಷದ ಪ್ರವಾಸ ಜುಲೈ 21 ಶನಿವಾರ ನಡೆಯಿತು. ಶನಿವಾರ ಬೆಳ್ಳಂಬೆಳಗ್ಗೆ ಕೊಲ್ಯ ಬೆನಕ ಬಿಲ್ಡಿಂಗ್ನ ಪೊಸಕುರಲ್ನ ಕಚೇರಿಯಿಂದ ಪ್ರವಾಸ ಆರಂಭವಾಯಿತು. ವರ್ಷಂಪ್ರತಿಯಂತೆ ದುರ್ಗಾಮ ಬಸ್, ಡ್ರೈವರ್ ಈಶ್ವರಣ್ಣ. ಕೊಲ್ಯದಿಂದ ಹೊರಟ ಬಸ್ ಮೊದಲು ನಿಂತದ್ದು ಕೋಟಾದಲ್ಲಿ. ಕೋಟಾದ ಹಲವು ಮಕ್ಕಳ ತಾಯಿ ಹೆಸರು ಪಡೆದ ಶ್ರೀ ಅಮೃತೇಶ್ವರಿ ಸನ್ನಿಧಾನದಲ್ಲಿ ಪೊಸಕುರಲ್ ಬಳಗದಿಂದ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಲಾಯಿತು. ಹಲವು ಮಕ್ಕಳ ತಾಯಿ ಹೆಸರು ಪಡೆದ ಶ್ರೀ ಅಮೃತೇಶ್ವರಿ ತಾಯಿಯ ಗರ್ಭಗುಡಿ ಸುತ್ತ 3 ವರ್ಷಕ್ಕೊಂದು ಲಿಂಗ ಸ್ವಯಂ ಉದ್ಭವವಾಗುವುದು ಇಲ್ಲಿಯ ವಿಶೇಷ. ಹಾಗಾಗಿಯೇ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ. ಎಣ್ಣೆ ಹುರುಳಿ ಸೇವೆ, ಪಂಚಾಮೃತ ಅಭಿಷೇಕ ಇಲ್ಲಿಯ ಸೇವಾ ವಿಶೇಷಗಳಲ್ಲಿ ಪ್ರಾಮುಖ್ಯತೆ ಪಡೆದ ಹರಕೆ ಸೇವೆ. ಬೆಳಗಿರಿ ಮಂಗಳಾರತಿ ಬನ್ನಿರೆ ಬೆಳಗಿರಿ ಮಂಗಳಾರತಿಯ ಬೆಳಗಿರಿ ಮಂಗಳಾರತಿಯ ಬೆಳಗಿರಿ ಮಂಗಳಾರತಿ ಬನ್ನಿರೆ ಬೆಳಗಿರಿ ಮಂಗಳಾರತಿಯ ಬೆಳಗಿರಿ ಮಂಗಳಾರತಿಯ ಹಲವು ಮಕ್ಕಳಮ್ಮನಿಗೆ ನಮ್ಮ ಚೆಲುವೆ ಅಮೃತೇಶ್ವರಿಗೆ ಚೆಲುವೆ ಅಮೃತೇಶ್ವರಿಗೆ ಬೆಳಗಿರಿ ಮಂಗಳಾರತಿ ಬನ್ನಿರೆ ಬೆಳಗಿರಿ ಮಂಗಳಾರತಿಯ ಹಲವು ಮಕ್ಕಳಮ್ಮನಿಗೆ ನಮ್ಮ ಚೆಲುವೆ ಅಮೃತೇಶ್ವರಿಗೆ. ಪಂಚಾಮೃತ ಅಭಿಷೇಕ, ಎಣ್ಣೆ ಸೇವೆಯ ಹರಕೆ ಪೂಜೆ ಸಲ್ಲಿಸಿ ಪೊಸಕುರಲ್ ಬಳಗ ಇಲ್ಲಿಂದ ಮುಂದುವರಿಯಿತು. ಹಲವು ಮಕ್ಕಳಮ್ಮನಿಗೆ ನಮ್ಮ ಚೆಲುವೆ ಅಮೃತೇಶ್ವರಿಗೆ ಬೆಳಗಿರಿ ಮಂಗಳಾರತಿ ಬನ್ನಿರೆ ಬೆಳಗಿರಿ ಮಂಗಳಾರತಿಯ ಬೆಳಗಿರಿ ಮಂಗಳಾರತಿಯ. ಕುಂಬಾಶಿ ಆನೆಗುಡ್ಡೆ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ದೇವಸ್ಥಾನದ ಹೊರ ವಟಾರದಲ್ಲಿ ಬೆಳಗಿನ ಉಪಹಾರ ಸೇವನೆ ನಡೆಯಿತು. ಮನೆಯಲ್ಲಿಯೇ ತಯಾರಿಸಿದ ಮೂಡೆ, ಸಾಂಬಾರ್, ಚಟ್ನಿಯ ಸವಿಯನ್ನು ಉಂಡು ಹಸಿದ ಹೊಟ್ಟೆ ತಂಪಾಗಿಸಿ ಪ್ರವಾಸ ಮುಂದಕ್ಕೆ ತೆರಳಿತು. ಅಲ್ಲಿಂದ ಮುಂದಕ್ಕೆ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಹೊರಟೆವು. ಕೋಲ ಮಹರ್ಷಿಗಳು ಕೊಡಚಾದ್ರಿ ಪರ್ವತದಲ್ಲಿ ತಪಸ್ಸು ಮಾಡಿದ ಜಾಗ ಕೊಲ್ಲೂರು. ಕೋಲ ಮಹರ್ಷಿಗಳ ತಪಸ್ಸಿಗೆ ಒಲಿದು ಮೂಕಾಸುರ ರಾಕ್ಷಸನನ್ನು ಸಂಹರಿಸಿ ಇಲ್ಲಿ ನೆಲೆಯಾದ ದೇವಿ ಕೊಲ್ಲೂರ ಮೂಕಾಂಬಿಕೆ ಎಂದೇ ಖ್ಯಾತಿ ಪಡೆದಳು. ಪಯಸ್ಸಿನಿ ನದಿ ದಂಡೆಯಿಂದ ಆವರಿಸಿ ಕೊಡಚಾದ್ರಿಯ ಸುಂದರ ಹಿನ್ನೆಲೆಯ ಶ್ರೀ ಕೊಲ್ಲೂರಿಗೆ ನಮ್ಮೂರಿನವರಿಗಿಂತಲೂ ಕೇರಳ, ತಮಿಳುನಾಡು ಕಡೆಯಿಂದ ಬರುವ ಭಕ್ತರೇ ಅಧಿಕ. ಉಡಲಿಂದ ಉಸಿರೋಗ ಕೊನೆಗಳಿಗೆ ಎಲ್ಲೂ ನಿನ್ನನ್ನೇ ನೆನೆಯುವೆನು ಮೂಕಾಂಬೆ ತಾಯೇ. ಮನದಲ್ಲಿ ಅಡಗಿರುವ ಪ್ರತಿ ಮಾತು ಎಲ್ಲ ನಿನ್ನನ್ನೇ ಸ್ಮರಿಸುವುದು ಮೂಕಾಂಬೆ ತಾಯೇ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಂ.ಜಿ. ರಾಮಚಂದ್ರನ್ ಇಲ್ಲಿಗೆ ಭೇಟಿ ನೀಡಿ ಹರಕೆ ಸೇವೆ ಒಪ್ಪಿಸಿದ ನಂತರ ಇಲ್ಲಿಗೆ ಆ ಕಡೆಯ ಭಕ್ತರು ಹೆಚ್ಚು ಬರುವಂತಾಯಿತು.
ಶ್ರೀ ಮೂಕಾಂಬಿಕಾ ತಾಯಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆಯಾದಿಯಾಗಿ ಪೂಜಾ ಸೇವೆ ಸಲ್ಲಿಸಿ ಪ್ರವಾಸ ಮುಂದುವರಿಯಿತು. ಕೊಲ್ಲೂರಿನಿಂದ 34 ಕಿಲೋಮೀಟರ್ ದೂರದಲ್ಲಿ ಕಮಲಶಿಲೆ ಪ್ರದೇಶಕ್ಕೆ ನಮ್ಮ ತಂಡ ಮುಂದುವರಿಯಿತು. ಕಾಡು ತೋಟಗಳ ಸುಂದರ ಪರಿಸರದಲ್ಲಿ ಕುಬ್ಜಾ ನದಿ ದಂಡೆಯನ್ನು ಆವರಿಸಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಇಲ್ಲಿ ಕಾರಣಿಕದ ಮಾತೆಯಾಗಿ ನೆಲೆಸಿದ್ದಾಳೆ. ಕಮಲಶಿಲೆ ಹೆಸರೇ ಸೂಚಿಸುವಂತೆ ಪೌರಾಣಿಕ ಹಿನ್ನೆಲೆಯಿಂದ ಕೂಡಿದ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಸಾನ್ನಿಧ್ಯದ ಈ ಕ್ಷೇತ್ರದ ಮಹಿಮೆಯನ್ನು ಆಡಳಿತ ಮೊಕ್ತೇಸರರು ಶ್ರೀ ಸಚ್ಚಿದಾನಂದ ಚಾತ್ರರು ಸ್ವತಃ ನಮಗೆ ವಿವರ ನೀಡಿದರು. ದೇವಸ್ಥಾನದ ಯಾರು ಪ್ರತಿಷ್ಠೆ ಮಾಡೋದಲ್ಲ, ಅವಳೇ ಜಾಗ ಸೆಲೆಕ್ಟ್ ಮಾಡ್ತಾರೆ. ನೃತ್ಯಕ್ಕೆ ಮಣ್ಣಿನ ಅಷ್ಟಬಂಧ, ಬರೇ ಮಣ್ಣು, ಅದೇ ಮೂಲ ಪ್ರಸಾದ. ಮಕ್ಕಳಾಗದಿದ್ರೆ, ಮದುವೆ ಆಗದಿದ್ರೆ 1000 ತಲೆ ಅಲಂಕಾರಕ್ಕೆ ಮಾತ್ರ ಮೂರ್ತಿನ ಶೃಂಗೇರಿ ಗುರುಗಳಿಂದ 91ನೇ ಇಸ್ವಿಯಲ್ಲಿ ಪ್ರತಿಷ್ಠೆ. ತೇತರಾಯುಗಕ್ಕೆ ಮೊದಲಿನ ಕಥೆ ಹೇಳೋದು ನಾನು. ಕೃತಾಯುಗದ ಈಶ್ವರನ ಆಸ್ಥಾನದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮ ಏರ್ಪಟ್ಟ. ಕೃತಾಯುಗದಲ್ಲಿ ಸ್ವರ್ಗದ ಎಲ್ಲ ಅಪ್ಸರೆ ಬರ್ತಾರೆ. ಪಿಂಗಳೊಬ್ಬಳು ಅತಿ ಸುಂದರಿ, ಅವಳಿಗೂ ಆಹ್ವಾನ ಹೋದ. ಅವಳು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ. ಎಲ್ಲೂ ಭರತನಾಟ್ಯ ಕಾರ್ಯಕ್ರಮ ಮುಗಿದೋಗಿಬಿಡೋದು. ಬಂದ ಕೂಡಲೇ ಈಶ್ವರ ಅವಳು ನೋಡಿದ ಕೂಡಲೇ ಈಶ್ವರನಿಗೆ ಚೆಂಡು ಬರೋದು. ನೀನು ಮಾನಹೀನೆಂದೇಳಿ ಬೈತಾರೆ. ಬೈದ ಕೂಡಲೇ ಅವಳಿಗೂ ಸಿಟ್ಟು ಬರೋದು. ನಮಗೆ ಹೆಂಗಸರಿಗೆ ಮಾನವಂತ ನಮ್ಮ ಬದುಕಲಿಕ್ಕೆ ಆಗ್ತಿಲ್ಲ. ನಿನಗೆ ತಲೆಯಲ್ಲಿ ಒಂದು ಹುಡುಗಿ, ಕೈಯಲ್ಲಿ ರುಂಡ, ಮೈ ತುಂಬ ಬೂದಿ, ಬಾಯಿ ಬಂದ ಬೈತಾರೆ. ಬೈದ ಕೂಡಲೇ ಪಾರ್ವತಿಗೆ ಗಂಡನಿಗೆ ಬೈದ್ಕೊಂಡು ಸಿಟ್ಟು ಬರೋದು. ನೀನು ಭೂಮಿ ಮೇಲಿಂದ ಕುಬ್ಜಿ ಆಗಿ ಭೂಲೋಕದಲ್ಲಿ ಹುಟ್ಟು ಅಂತೇಳಿ ಶಾಪ ಕೊಡೋದು. ಶಾಪಕ್ಕೆ ವಿಮೋಚನೆ ಇಲ್ವ ಕೇಳ್ತಾರೆ. ದ್ವಾಪರ ಆಯುಗದಲ್ಲಿ ಕಂಸನ ಆಸ್ಥಾನದಲ್ಲಿ ಹೂ ಕೊಡೋಕೆ ನೀನು ಕೃಷ್ಣ ಪರಮಾತ್ಮ ಬಂದು ನಿನ್ನ ಮುಟ್ಟದ ಕೂಡಲೇ ನಿನ್ನ ಗೂನ್ಬೇನ ಸರತಾಗುತ್ತದೆ. ಮಹಾಭಾರತ ಧಾರಾವಾಹಿಯಲ್ಲಿ ನೋಡಿದ್ದೀರಾ? ಮಹಾಭಾರತ ಧಾರಾವಾಹಿ ನೋಡಿದ್ದೀರಾ? ಆದರೆ ಕುಬ್ಜಿಗೆ ಕೃಷ್ಣ ಬಂದ ಮುಟ್ಟದ ಕೂಡಲೇ ಅವಳು ಬೇನು ಸರ್ತಾಗ ನೋಡಿ. ಬಿಲ್ಲ ಹಬ್ಬಕ್ಕೆ ಬರುವ ಕೃಷ್ಣನನ್ನು ಕೃಷ್ಣ ಕುಬ್ಜೆಯನ್ನು ಕರೆಕ್ಟ್ ಅಲ್ಲಿಗೆ ಮುಗಿಲಿಲ್ಲ. ಪಶ್ಚಿಮ ಘಟ್ಟ ತುದಿಯಲ್ಲಿ ನನಗೆ ಕುರಿತು ತಪಸ್ಸು ಮಾಡ್ತಾ ಕೂತಿರೋ ಕುಬ್ಜಾ ನದಿಯಾಗಿ ಹರಿದು ಬಾ. ಕಮಲಶಿಲೆಯಲ್ಲಿ ಶೂರಾಕ್ಷನ ರಾಕ್ಷಸ ಬ್ರಹ್ಮನಿಂದ ಹೊರ ತಗೊಳ್ತು. ಯೋನಿ ಮುಖಾಂತರ ಹುಡ್ದಿದ್ರೆ ಅಲ್ದಿದ್ರೆ ನನಗೆ ಮರಣ ಪ್ರಾಪ್ತಿ ಆಗಲಿ ಅಂತ ಬ್ರಹ್ಮ ತಥಾಸ್ತು ಅಂತ. ತಥಾಸ್ತು ಅಂದ್ಕೂಡಲೇ ದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಜಗತ್ತಿನ ಎಲ್ಲ ಕಡೆ ಉಂಟು. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಇಡೀ ಜಗತ್ತಿಗೆ ಕಮಲಶಿಲೆ ಮಾತು. ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮೀ ಸರಸ್ವತಿ ಕಾಳಿ ಎಲ್ಲ ಶಕ್ತಿನ ಕೊಟ್ಟದನ್ನು ದೇವಿ ವಾಪಸ್ ತಗೊಂಡು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಾಗಿ ಶೂರಾಕ್ಷ ರಾಕ್ಷಸನ ಸಂಹಾರ ಮಾಡಿ ಕಮಲಶಿಲೆಯಲ್ಲಿ ಲಿಂಗರೂಪಿಣಿಯಾಗಿ ಇರ್ತಾಳೆ. ಅಂದು ಕುಬ್ಜೆಗೆ ಆಶ್ವಾಸನೆ ಕೊಟ್ಟಿಲ್ಲ. ಕುಬ್ಜಾ ನದಿಯಾಗಿ ಹರಿದು ಬಾದಾಡಿ ನೋಡಿ, ಅಲ್ಲಿ ನದಿ ಹರಿದು ಬರ್ತಾ ಇತ್ತು ನೋಡಿ. ಆ ನೀರು ಬಂದು ಉಕ್ಕಿ ಬಂದು ಇಲ್ಲೂ ಇಷ್ಟು ನೀರಾಗಿ ಅಮ್ಮ ವರ್ಷಕ್ಕೊಂದು ಬರೀ ಮುಳುಗಿ ಹೋಗ್ತಾಳೆ. ಆದರೂ ಆಷಾಢ ಮಾತಲ್ಲೂ ಜನ ನಮ್ಮ ಕಡಿಮೆ ಇಲ್ಲ. ನೀವು ಊಟ ಮಾಡೋದು ಊಟವೇ ಬಡವರಿಗಿರಲಿ ದೊಡ್ಡವರಿಗಿರಲಿ ಎಲ್ಲರಿಗೂ ಅದೇ ಊಟ. ಎಲ್ಲರಿಗೂ ಕುಡಿಲಿಕ್ಕೆ ನೀರು ವಿಚಾರಣೆ, ಮಜ್ಜಿಗೆ ವಿಚಾರಣೆ, ಸಾರು ವಿಚಾರಣೆ, ಅನ್ನ ವಿಚಾರಣೆ, ಎಲ್ಲದೂ ಹೊಟ್ಟೆ ತುಂಬ ಊಟ ಎಲ್ಲರಿಗೂ. ನಮ್ಮದವರಿಗೆ ದೇವಿ. ತುಂಬಿ ಹರಿಯುವ ಕುಬ್ಜಾ ನದಿ ಪಿಂಗಳೆ ಎಂಬ ಗಂಧರ್ವ ಹೆಣ್ಣು ಶಾಪಗ್ರಸ್ತಳಾಗಿ ಕುಬ್ಜೆಯಾಗಿ ಶ್ರೀಕೃಷ್ಣನ ಕಾರುಣ್ಯದಿಂದ ತನ್ನ ಸುಂದರ ರೂಪ ಮರಳಿ ಪಡೆದು ನದಿಯಾಗಿ ಈ ಭಾಗದಲ್ಲಿ ಹರಿದು ವರ್ಷಕ್ಕೊಮ್ಮೆಯಾದರೂ ತುಂಬಿ ಹರಿದು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ತಾಯಿಯನ್ನು ಅಭಿಷೇಕ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದುವರೆಗೆ ನಡೆದುಕೊಂಡು ಬಂದಿದೆ. ಹರಿಯುವ ಕುಬ್ಜಾ ನದಿಯ ಸ್ನಾನವ ಮಾಡಲು ಪಾಪ ಕ್ಷಯವು ಚುಳು ಚುಳು ಹರಿಯುವ ಕುಬ್ಜಾ ನದಿಯ ಸ್ನಾನವ ಮಾಡಲು ಪಾಪ ಕ್ಷಯವು ನಾಗತೀರ್ಥದ ಪಾನವ ಮಾಡಲು ಸರ್ಪದೋಷದಿಂದ ವಿಮುಕ್ತಿಯು ಚುಳು ಚುಳು ಹರಿಯುವ ಕುಬ್ಜಾ ನದಿಯ ಸ್ನಾನವ ಮಾಡಲು ಪಾಪ ಕ್ಷಯವು. ಸೊಗಸಾದ ಹಿನ್ನೆಲೆಯ ಕ್ಷೇತ್ರ ತಾಯಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಕಾರಣಿಕವು ಅಷ್ಟೇ ಪ್ರಸಿದ್ಧ. ಅದೆಲ್ಲಕ್ಕೂ ಮಿಗಿಲಾದುದು ಇಲ್ಲಿಯ ಅನ್ನಪ್ರಸಾದ. ಒಂದು ಮದುವೆಯ ಔತಣಕ್ಕೆ ಹೋಗಿ ಉಂಡು ಬಂದ ಅನುಭವ. ಅನ್ನ, ಸಾರು, ಸಾಂಬಾರು, ಹುಳಿ ಪದಾರ್ಥ, 2-3 ಬಗೆಯ ಪಲ್ಯ, ನೈವೇದ್ಯ, ಪಾಯಸ, ಕೊನೆಗೆ ಮಜ್ಜಿಗೆ. ಯಾವುದೇ ಅವಸರ ಇಲ್ಲದೆ ಹೊಟ್ಟೆ ತುಂಬ ಉಣ್ಣಿಸುವ ಕ್ರಮ. ಬಹುಶಃ ಅನ್ನಪ್ರಸಾದಕ್ಕೆ ಕಮಲಶಿಲೆಗೆ ಕಮಲಶಿಲೆಯೇ ಸಾಟಿ.
ಸ್ವತಃ ಛಾತ್ರರೇ ಎದುರು ಕೂತು ಅನ್ನಪ್ರಸಾದದ ಮೇಲ್ವಿಚಾರಣೆ ನೋಡಿಕೊಂಡು ಊಟ ಬಡಿಸುವ ಸೊಗಸು. ಮನೆಗೆ ಬಂದ ಅತಿಥಿಗೆ ಯಾವುದಕ್ಕೂ ಕಡಿಮೆಯಾಗದ ರೀತಿಯಲ್ಲಿ ಪ್ರೀತಿಯಿಂದ ಹೊಟ್ಟೆ ತುಂಬ ಊಟ ಮಾಡಿಸಿದ ಅನುಭವ. ಸುತ್ತ ಆವರಿಸಿದ ಕಾಡು ತೋಟ, ಪ್ರಕೃತಿ ಸೊಬಗಿನ ಮಡಿಲಲ್ಲಿ ಕಾರಣಿಕತೆಯಿಂದ ಬೆಳಗುವ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯನ್ನು ಕಣ್ಣಲ್ಲಿ ಅಂತರಂಗದಲ್ಲಿ ತುಂಬಿಸಿಕೊಂಡು ಹೊಟ್ಟೆ ತುಂಬ ಅನ್ನಪ್ರಸಾದವನ್ನು ಉಂಡು ಅದರ ಅನುಭವವನ್ನು ಮನಸ್ಸಿನಲ್ಲಿ ಸ್ಥಾಯಿಯಾಗಿಸಿ ಪೊಸಕುರಲ್ ತಂಡದ ಮಧ್ಯಾಹ್ನದವರೆಗಿನ ಒಂದು ಹಂತದ ಪ್ರವಾಸ ಮುಗಿಸಿ ಮತ್ತೆ ಮುಂದುವರಿಯುತ್ತದೆ. ಕೈಲಾಸದಿ ಪಿಂಗಳೆಯು ಮದದಿ ನರ್ತನಗೈದು ಗೌರಿಯ ಶಾಪದಿ ಕೂಚೆಯಾಗಿ ಕೈಲಾಸದಿ ಪಿಂಗಳೆಯು ಮದದಿ ನರ್ತನಗೈದು ಗೌರಿಯ ಶಾಪದಿ ಕೂಚೆಯಾಗಿ ಶಿವನ ಆಣತಿಯಂತೆ ಕಮಲ ಶಿಲೆಯಲ್ಲಿ ನಿಂದೆ ಶಿವನ ಆಣತಿಯಂತೆ ಕಮಲ ಶಿಲೆಯಲ್ಲಿ ನಿಂದೆ ತಪೋ ಮಹಿಮೆಯಿಂದ ನದಿಯಾಗಿ ಹರಿದು ಬಂದ ತಪೋ ಮಹಿಮೆ. ಪ್ರವಾಸದ ಮಧ್ಯೆ ದಾರಿ ಸಾಗುವ ಹಂತದಲ್ಲಿ ಹೊತ್ತು ಕಳೆಯುವ ಸಲುವಾಗಿ ಬಸ್ಸಿನೊಳಗೆ ಬಗೆ ಬಗೆಯ ಸ್ಪರ್ಧೆ, ಮನೋರಂಜನಾ ಕಾರ್ಯಕ್ರಮಗಳು ನಡೆದವು. ಕೆಲವೊಂದು ರಸಪ್ರಶ್ನೆಗಳು, ಉತ್ತರ ಇಲ್ಲದ ಪ್ರಶ್ನೆಗಳು, ಉತ್ತರ ಗೊತ್ತಿದ್ದರೂ ಹೇಳಲಾರದ ಪ್ರಶ್ನೆಗಳು, ಹೀಗೆ ಪಂತ, ಖುಷಿ, ನಗೆ, ಮನೋರಂಜನೆಯೊಂದಿಗೆ ಅಂತ್ಯಾಕ್ಷರಿಯ ಪದ್ಯಗಳಿಂದ ಆವರಿಸಿ ಬಸ್ಸಿನೊಳಗೆ ಇಡೀ ದಿನ ಕಳೆದದ್ದೇ ತಿಳಿಯದ ರೀತಿಯಲ್ಲಿ ಪ್ರವಾಸ ಸಾಗುತ್ತದೆ. ಬೆಳ್ಳುಳ್ಳಿ ಮಲ್ಲಾಡು ಮಲ್ಲಾದು ಏನು ಸೋದೆಯವರ ಅಗ್ಲಿಂಗ್ ಬಯಸು ಹೊತ್ತಾಡು ಯಮನದಿಯನ್ನು ಗೆಲ್ಲೆ ಬೆಡರನ್ನು ಬೆಳ್ಳನ್ನು ಕೊಡಬಳಿ ಆವರ್ಜಿ ಅವರು ನೇಮಿಸಿದ ರೂಲ್ಸ್ ಆವರ್ಜಿ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ. ಹೆಬ್ರಿಯ ಕೂಡ್ಲು ತೀರ್ಥಕ್ಕೆ ಹೋಗಬೇಕೆಂದು ಪೂರ್ವ ನಿಗದಿಯಾಗಿದ್ದರೂ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಪಥ ಬದಲಿಸಿ ಅಮಾಸೆ ಬೈಲಿನ ಸನಿಹದ ತೊಂಬಟ್ಟು ಅಬ್ರಿ ಫಾಲ್ಸ್ಗೆ ಪ್ರವಾಸ ತಂಡ ಸಾಗುತ್ತದೆ. ಸಣ್ಣ ನದಿಯಾದರೂ ಈ ಬಾರಿಯ ಮಳೆಯ ಅಬ್ಬರಕ್ಕೆ ನೀರಿನ ಮಟ್ಟ ಹೆಚ್ಚಾಗಿ ಸೆಳೆತವೂ ಹೆಚ್ಚಾಗಿತ್ತು. 2-3 ಅಂತಸ್ತಿನ ಮೆಟ್ಟಿಲ ಮೇಲಿಂದ ದುಮ್ಮಿಕ್ಕುವ ಜಲಧಾರೆ ಗರ್ಜಿಸುತ್ತಾ ಮುಂದಕ್ಕೆ ಸಾಗಿ ಸುಳಿ ತಿರುಗಿ ಮುಂದುವರಿಯುವ ಈ ಸಣ್ಣ ತೊರೆಯಲ್ಲೇ ಇಷ್ಟೊಂದು ಅಬ್ಬರ ಇದ್ದರೆ ಇನ್ನುಳಿದ ದೊಡ್ಡ ಜಲಪಾತಗಳು ಯಾವ ರೀತಿ ಇರಬಹುದು ಎನ್ನುವುದೇ ಕಲ್ಪನೆಯ ವಿಷಯ. ಸೆಳೆತದ ನೀರಿನಲ್ಲಿ ಸುಳಿಯಿದೆ, ತುಂಬಾ ನಡುವೆ ಹೋಗಬೇಡಿ, ಅಪಾಯ ಎನ್ನುವ ಸ್ಥಳೀಯರ ಎಚ್ಚರಿಕೆಯೊಂದಿಗೆ ಪ್ರವಾಸದ ಅಂತಿಮ ಹಂತದ ನೀರಾಟದ ಮಜಾ ಸವಿಯಬೇಕಾಯಿತು.
ಕಾಡಿನ ಒಳಗಡೆ ಅತ್ಯಂತ ನಿರ್ಜನ ಪ್ರದೇಶ. ಫಾಲ್ಸ್ ಹತ್ತಿರ ಅರಣ್ಯ ಇಲಾಖೆಯ ಕಚೇರಿಯೊಂದು ಕಂಡರೂ ಅದಕ್ಕೆ ಬೀಗ ಹಾಕಲಾಗಿತ್ತು. ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿದ ಸ್ಥಳ. ಆದರೆ ಇಲ್ಲಿಗೆ ಬರುವ ದಾರಿ ಅತಿ ಪ್ರಯಾಸದ್ದು. ಸ್ಥಳದಲ್ಲಿಯೂ ಕನಿಷ್ಠ ಮೂಲಭೂತ ಸೌಕರ್ಯಗಳೂ ಇಲ್ಲ. ಯಾವುದೇ ನೆಟ್ವರ್ಕ್ಗಳು ಸಂಪರ್ಕಿಸುವುದಿಲ್ಲ. ದಟ್ಟಡವಿಯ ಈ ಸ್ಥಳದಲ್ಲಿ ಮುಸ್ಸಂಜೆಯ ನಂತರ ನಿಲ್ಲುವುದು ಅಪಾಯಕಾರಿ. ಇಂತಿಪ್ಪ ತೊಂಬೊಟ್ಟು ಫಾಲ್ಸ್ನಲ್ಲಿ ಪ್ರವಾಸ ಮಜವನ್ನು ಕಳೆದು ಹೊಸಕುರಲ್ ತಂಡ ಪ್ರವಾಸದಿಂದ ಹಿಂತಿರುಗುವತ್ತ ಮುಖ ಮಾಡಿತು. ಸಿದ್ದಾಪುರದಲ್ಲಿ ಚಹಾ ಪಾನೀಯ ಸೇವನೆ. ಅಲ್ಲಿಂದ ಕಾರ್ಕಳ ಬಸ್ ಸ್ಟ್ಯಾಂಡ್ನಲ್ಲಿ ಹೋಟೆಲ್ ಜಯಲಕ್ಷ್ಮಿಯಲ್ಲಿ ಭರ್ಜರಿ ಊಟ. ಕೋಳಿಗಸಿ, ಕೋಳಿ ಸುಕ್ಕ, ಕಬಾಬ್, ನೀರ್ದೋಸೆ, ಪುಂಡಿ, ಮೀನು. ಊಟದ ರುಚಿಯನ್ನು ಸವಿದು ಹೊಸಕುರಲ್ ತಂಡ ಮತ್ತೆ ಕೊಲ್ಯದತ್ತ ಮುಖ ಮಾಡಿತು. ರಾತ್ರಿ 11:30 ಗಂಟೆಗೆ ಕೊಲ್ಯ ಹೊಸಕುರಲ್ ಕಚೇರಿ ತಲುಪುವಲ್ಲಿಗೆ ಈ ವರ್ಷದ ಪ್ರವಾಸ ಮುಕ್ತಾಯಗೊಂಡಿತು.